ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಬುಧವಾರ ಬಂಟ್ವಾಳ ತಾಲೂಕದ ಬೇತೆ ಕಡಿಟ್ಟು ಅಭಿವೃದ್ಧಿ ಆವೊಂದುಪುನ ಕಾರ್ಯಗಳನ್ನು ತುಯ್ಯೇರು. ಅಡ್ಡೂರು ಪುರಾಲ್ದ ರಾಜಮಾರ್ಗ ಸಂಕ ಬಿಸಿ ರೋಡು ನಾರಾಯಣಗುರು ಸರ್ಕಲ್ದ ಬಗೆಟ್ ಪಿಂದೊಂಡೆರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಬುಧವಾರ ಬಂಟ್ವಾಳ ತಾಲೂಕದ ಬೇತೆ ಕಡೆಕ್ ತಿರ್ಗಾಟ ಮಲ್ತದ ಅಭಿವೃದ್ಧಿ ಕಾರ್ಯಗಳನ್ನು ಬಗೆಟ್ ತಿರಿಯೊಂಡೆರು. ಪುಲ್ಯಕಾಂಡೆ ಕುಡ್ಲಗ ಬತ್ತಿನ ಮಂತ್ರಿಯರು ಬಂಟ್ವಾಳಗ ಪೋದು ಅಡ್ಡೂರು ಪುರಾಲ್ ರಾಜಮಾರ್ಗದ ನಡುಟು ನಡತುಂದುಪುನ ಸಂಕದ ಕಾಮಗಾರಿ ತುಯ್ಯರು. ಸಂಕ ಕುಂಭ ಆಯ್ನಿಡ್ದಾವ್ರ ಸಂಕೊಡೆ ಮಾಮಲ್ಲ ಗಾಡಿಲೆಗ ಸಂಚಾರ ನಿಷೇಧ ಮಲ್ತದಿತ್ತೆರು. ಇತ್ತ ಸಂಕ ಗಟ್ಟಿ ಮಲ್ಪನ ಕಾಮಗಾರಿ ಸುರು ಮಲ್ತಿ ನೀಡಿದಾವ್ರ ಬಗೆಟ್ ತೂದು ಪಿಂದೊಂಡೆರು. ಆಯ್ದ ಬೊಕ್ಕ ಬಿಸಿ ರೋಡ್ಗೆ ಪೋದು ಅವಳು ಕಟ್ಟೊಂದುಪುನ ನಾರಾಯಣಗುರು ಸರ್ಕಲ್ದ ಕಾಮಗಾರಿ ತುಯ್ಯರು. ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್, ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ್ ಭಂಡಾರಿ, ದುಂಬದ ಮಂತ್ರಿ ಬಿ ರಮಾನಾಥ್ ರೈ ಒಟ್ಟಿಗಿದ್ದರು. ಈಗ ಎಷ್ಟಿದೆ ಈ ತರ ಬ್ರಿಡ್ಜ್ಗಳು? ಏರ್ಪೋರ್ಟ್ ಬ್ರಿಡ್ಜ್ ಬೇಡಿಕೆಯಲ್ಲಿ ನಡಪಾದ ಕೋರಂದಿನ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಂಪನಿಗೆ ಎದುರಾದ ಫುಡ್ ಡೆಲಿವರಿ ಕೆಲಸದಗಳು ಕುಡ್ಲದ ಕುಂಟಿಕಾನಡುಪ್ಪುನ ಕಂಪನಿ ಆಫೀಸ್ದ ಎದುರು ಪ್ರತಿಭಟನೆ ನಡಪಾದ ಏವ್ರ ತೋಜಾದರು. ಕರಿನ 5 ವರ್ಷದಿಂದ ಆನ್ಲೈನ್ ಹಿಡಿದಿತ್ತವನ್ನ ಆರ್ಡರ್ಗೆ ಸರಿಯಾದ ಫುಡ್ ಡೆಲಿವರಿ ಮಲ್ತನಲ್ಲ ಸರಿಯಾಯಿನ ಕಮಿಷನ್ ಕೊರಂದೆ ಬಲಿ ಬರ್ಪಾವನ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಂಪನಿದ ಮಿತ್ತು ಕೆಲಸದಕ್ಕೂ ಏವ್ರ ತೋಜಾದರು. ಬೇಡಿಕೆಯಲ್ಲಿ ನಡಪಾದ ಕೊರಂದಿನ ಸ್ವಿಗ್ಗಿ ಕಂಪನಿಗೆ ಎದುರಾದ ಕುಡ್ಲದ ಕುಂಟಿಕಾನಡುಪ್ಪುನ ಕಂಪನಿದ ಆಫೀಸ್ದ ಎದುರು ಪ್ರತಿಭಟನೆ ನಡಪಾಯಿರು. ಕೆಲಸದ ಒತ್ತಡ ಉಂಡು ಕಮಿಷನ್ ಹೆಚ್ಚ ಮಲ್ಪರ್ ಬೆನ್ನಾಯ್ತುಂಡಲ ಸರಿಯಾದ ಗುಮನ ಕೊರೊಂದಿಜ್ಜರು. ಕಂಪನಿದ ಊರದ ಮ್ಯಾನೇಜರ್ಲು ಎಂಕ್ಲಿನ ಸಮಸ್ಯೆಗೂ ಗುಮನ ಕೊರೊಂದಿಜ್ಜರೆಂದು ಪ್ರತಿಭಟನೆ ದೂರಿಯರು. ಆನ್ಲೈನ್ ಆರ್ಡರ್ಲೇನು ಒದಗವನ ದಿಟ್ಟಿಡು ಎಂಕಲು ತೆನಸುದೆ ತಂದು ಅಪಾರ್ಟ್ಮೆಂಟ್ಲೆಗೆ ಪೋನಗ ಎಂಕ್ಲೇನು ಅವಳು ವಿಚಿತ್ರವಾದ ತೂವೊಂದುಲೆರು. ಸರಕು ಸಾಗವನ ಲಿಫ್ಟ್ ಲೇನ್ ಗಳಸು ನಂಚ ತಿರಿಪಾದ್ ಅಪಮಾನ ಮಲ್ತೊಂದುಂಡೊಂದು ಪ್ರತಿಭಟನೆದಕ್ಕಳು ಏವ್ ರಾಪಿದಾಯ್ತು ಜಾಯರು. ಎಂಕಲು ಕರಿನ ಮೂಜಿದಿ ನೋಡ್ದು ಆರ್ಡರ್ ಲೇನು ದೆತ್ತನೊಂದಿಜ್ಜ ರಾತ್ರಿ ಮುಟ್ಟ ಎಂಕ್ಲಿನ ಬೇಡಿಕೆಯಲ್ಲಿ ನಡಪಾದ ಕೊರಿರಗಾದ ಕಾಪುವ ಐದು ಬೊಕ್ಕ ನನ್ನದ ಪೊರಂಬಾಟದ ಬಗೆಟು ತೀರ್ಮಾನ ಮಲ್ಪುವ ಅಂದು ಫುಡ್ ಡೆಲಿವರಿ ಕೆಲಸದಕ್ಕಳು ಜಾಗ್ರತೆ ಪಂತೆರು. ಉದ್ಯೋಗಗಳಿಗೆ ನ್ಯಾಯ ಬೇಕು, ನ್ಯಾಯ ಇಲ್ಲದ ಕೆಲಸ ಇಲ್ಲ. ಧಿಕ್ಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಧಿಕ್ಕಾರ. 6 ವರ್ಷದಿಂದ ಸ್ವಿಗ್ಗಿ ಝೊಮ್ಯಾಟೊ ಬೆಂಗಳೂರಲ್ಲಿ ರನ್ನಿಂಗ್ ಅಲ್ಲಿದೆ. 6 ವರ್ಷದ ಹಿಂದೆ 10 ರೂಪಿ ಕೊಡ್ತಾ ಇದ್ರು, 20 ರೂಪೀಸ್ ಕೊಡ್ತಾ ಇದ್ರು. ಅದನ್ನು ಇವಾಗದವರೆಗೆ ಪ್ರೆಸೆಂಟ್ ಅಲ್ಲಿ ಉಂಟು. ಇದು ನಾನೀಗ ಮಾತಾಡ್ತಿರೋದು ಸ್ವಿಗ್ಗಿ ಫುಡ್ ಇದು ಬಗ್ಗೆ. ಸೊ 6 ವರ್ಷದಿಂದ 10 ರೂಪಾಯಿ ಇದ್ದದ್ದು 10 ರೂಪಾಯಲ್ಲೇ ಇಟ್ಟಿದ್ದಾರೆ, 20 ಇದ್ದದ್ದು 20ರಲ್ಲೇ ಇದ್ದಾರೆ. 6 ವರ್ಷದಿಂದ ನಾವು 62 ರೂಪಾಯಿ ಪೆಟ್ರೋಲ್ಗೆ ವರ್ಕ್ ಮಾಡ್ತಾ ಇದ್ವಿ, ಈಗ 110 ತನಕ ಹೋಗಿದೆ. ಬಟ್ ಅದರ ಬಗ್ಗೆ ನಾವೇನಾದರೂ 6 ವರ್ಷದಿಂದ ನಮಗೆ ಮಂಗಳೂರಲ್ಲಿ ಕದ್ರಿ ಟೆಂಪಲ್ ರೋಡಲ್ಲಿ ಇದು ಸ್ವಿಗ್ಗಿ ಆಫೀಸ್ ಉಂಟು, ಅಲ್ಲಿ ಫ್ಲೀಟ್ ಮ್ಯಾನೇಜರ್ ಅಂತ ಇದ್ದಾರೆ, ಆಫೀಸ್ ಮ್ಯಾನೇಜರ್ ಇದ್ದಾರೆ 4 ಜನ ಎಲ್ಲ ಸೇರಿ. ಅವ್ರ ಹತ್ರ 6 ವರ್ಷದಿಂದ ಹಿಂದೆ ಇದ್ದ ಫ್ಲೀಟ್ ಮ್ಯಾನೇಜರ್ ಇವಾಗ ಪ್ರೆಸೆಂಟ್ ಅವರೇ ಇದ್ದಾರೆ. 6 ವರ್ಷದಿಂದ ನಮ್ಮ ಕಷ್ಟ ಏನಂತ A to Z ಅವ್ರಿಗೆ ಗೊತ್ತು. ಆದರೂ 6 ವರ್ಷದಿಂದ ಅವರು ಏನು ಕೇಳಿದ್ರು ಒಂದೇ ಹೇಳ್ತಾ ಬಂದದ್ದು, ನಿಮ್ಮ ಪ್ರಾಬ್ಲಮ್ ನಾವು ಸೆಂಟ್ರಲ್ ಟೀಮ್ಗೆ ಮೇಲ್ ಮಾಡ್ತಾ ಇದ್ದೇವೆ. ಸ್ಟಾರ್ಟಿಂಗ್ನಲ್ಲಿ ನಾವು ನಂಬಿದೆವು, ಇವರು ಮೇಲ್ ಮಾಡ್ತಾರಲ್ಲ, ಏನಾದರೂ ಅದರ ಪ್ರೊಸೀಜರ್ ನಡಿಬೋದು, ರೇಟ್ ಜಾಸ್ತಿ ಆಗಿತ್ತು ಅಂತೇಳಿ. ಅದರ ಮಧ್ಯೆ 4 ವರ್ಷದಿಂದ 5 ವರ್ಷದಿಂದ ಪ್ರೊಟೆಸ್ಟ್ ಆಗಿತ್ತು. ಆಗ ಅವರು ಕನ್ವಿನ್ಸ್ ಮಾಡಿದರು, ಒಂದು 2 ಮಂತಲ್ಲಿ ಸರಿ ಮಾಡ್ತೇವೆ. 2 ಮಂತ್ ಬಿಟ್ಟು ಅಗೈನ್ 6 ಇಯರ್ ಕಂಪ್ಲೀಟ್ ಕಳೀತು, ಆದರೂ 1 ರೂಪಾಯಿ ಕಮ್ಮಿ ಮಾಡಲಿಲ್ಲ. ಒಡಿಪು ಜಿಲ್ಲೆದ ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕಡು ಸಾನ್ನಿಧ್ಯ ಹೆಚ್ಚಾರೆಗಾದ ನಡಪಾಯಿನ ನವದುರ್ಗಾ ಲೇಖನ ಯಜ್ಞ ನವಚಂಡಿಯಾಗದ ಒಟ್ಟುಗು ಅಂಗಾರೆ ಆಕೇರಿಯಾಂಡು. ಕಾಪು ಶ್ರೀ ಪೊಸ ಮಾರಿಗುಡಿ ದೇವಸ್ಥಾನ ಪಿರ ಪೊಸತಾದೆ ಕಟ್ಟದಿದ್ದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಗೌಜಿಡುಂಡು. ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕಡು ಸಾನ್ನಿಧ್ಯ ಹೆಚ್ಚರೆಗಾದ ಬೊಕ್ಕ ಲೋಕದ ಏಳಿಗೆದ ದಿಟ್ಟಿಡು ನವದುರ್ಗಾ ಲೇಖನ ಯಜ್ಞ ನಡಪಾಯನ ಅಟ್ಟಣೆ ಮಲ್ತದು ಭಕ್ತರನ ಕೈಟು ನವದುರ್ಗಾ ಲೇಖನ ಬರಿಪಾದಿತ್ತೆರು. ಅಂಗಾರೆ ನವದುರ್ಗಾ ಲೇಖನ ಯಜ್ಞ ಬೊಕ್ಕ ನವಚಂಡಿ ಯಾಗ ಅಟ್ಟಣೆ ಮಲ್ತದಿತ್ತೆರು. ಕಾಪು ಪೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ತಂತ್ರಿ ವಿದ್ವಾನ್ ಕೊರಂಗ್ರಪಾಡಿ ಕುಮಾರಗುರು ತಂತ್ರಿಯರ್ನ ಪೌರೋಹಿತ್ಯುಡು ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲ್ಯ ಆಯ್ತದು ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತದು ನವದುರ್ಗಾ ಲೇಖನ ಯಜ್ಞ ಬೊಕ್ಕ ನವಚಂಡಿ ಯಾಗ ಸುರುವಾಡು.
ಯಜ್ಞಯಾಗದ ಪೂರ್ಣಾಹುತಿ ಮಹಾಮಂಗಳಾರತಿ ವಾಗೀಶ್ವರಿ ಪೂಜೆ ನಡೆತಂಡು ಊರು ಪರ ಊರ ಭಕ್ತರು ಪುಣ್ಯ ಕಾರ್ಯಡು ಪಾಲ್ದೆತ್ತೊಂಡರು. ಮಧ್ಯಾಹ್ನ ನುಪ್ಪ ಪ್ರಸಾದ ಅಟ್ಟಣೆ ಆದಿತ್ತಂಡು. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರಿಗೆ ವಾಸುದೇವ್ ಶೆಟ್ಟಿ ನವದುರ್ಗ ಲೇಖನ ಯಜ್ಞ ಸಮಿತಿದ ಗುರುಕಾರ್ಯರು ಬೊಕ್ಕ ಒಡಿಪದ ದುಮ್ಮದ ಶಾಸಕರು ಕೆ ರಘುಪತಿ ಭಟ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ್ ಶೆಟ್ಟಿ ಕಾರ್ಯತುವನ್ನಾಧಿಕಾರಿ ಕೆ ರವಿಕಿರಣ್ ರಮೇಶ್ ಹೆಗ್ಡೆ ಕಲ್ಯಾ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರು ಕಾಪು ಮಾರಿಯಮ್ಮನ ಪುಣ್ಯ ಕಾರ್ಯಡು ಪಾಲ್ದೊಂಡರು. ಆಹುತಿಗಳನ್ನ ಸಮರ್ಪಣೆ ಮಾಡುತ್ತಾ ಇದ್ದಾರೆ. ಓಂ ಅಲಂಕಾರ ಭೂಷಿತಾಯಿ ಸಿದ್ಧವಾಗಿದ್ಯೈ ತ್ರಿಶೂಲಪಾಶಧಾರಿಣ್ಯೈ ಮಹಾಸರಸ್ವತ್ಯೈ ಮಹಾಮುತಿ ಸಮರ್ಪಯಾಮಿ ನಮಃ ಸ್ವಾಹಾ. देवी चंडिके भक्तवत्सले श्री चंडिका ओम भूदावनस्वप्तनाभे प्रदाये सर्वलक्षण संभूते दुर्गा सरते जय जय हे महिषासुरमर्दिनि रम्यकपर्दिनि शैलसुते. परिपालयन्तां न्यायेन समर्पयामि प्रसन्नार्घ्यं करिष्ये सुभगाये च विद्महे हैमवत्ये च हवनपूर्णाहुति. ಯಾಗದ ಪೂರ್ಣಾವತಿ ಆಗ್ತಾ ಇದೆ. ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ಪರಿಶಿಷ್ಟ ಜಾತಿ ದಾಖಲೆಗೂ ಉಳ ಮೀಸಲಾತಿ ಮಲ್ತುಕೊರ್ನಗ ಮೊಗೆರೇರಿನ 4ನೇ ಪುಂಡದ ಬದಲು 2ನೇ ಪುಂಡುಗೂ ಸೇರ್ಸಾವುಡು ರಾಜ್ಯ ಮೊಗೆರೇರಿನ ಸಂಘದ ಗುರುಕಾರ್ಯರು ನಂದರಾಜ್ ಸಂಕೇಶ ಒತ್ತಾಯ ಮಲ್ತಿದರು. ರಾಜ್ಯ ಮೊಗೆರೇರಿನ ಸಂಘದ ಗುರುಕಾರ್ಯರು ನಂದರಾಜ್ ಸಂಕೇಶ ಸುದ್ದಿ ಕುಟುಡು ಪಾತಿರಿದು ಪರಿಶಿಷ್ಟ ಜಾತಿ ದಾಖಲೆಗೂ ಉಳ ಮೀಸಲಾತಿ ಮಲ್ತುಕೊರ್ನಗ ಮೊಗೆರೇರಿನ 4ನೇ ಗುಂಪುದ ಬದಲು 2ನೇ ಗುಂಪುಡು ಸೇರ್ಸಾವುಡು. ಮೊಗೆರೆ ಜಾತಿ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಯಲ್ಲಿನ ಹೊಲೆಯ ಸಮುದಾಯದ ಒತ್ತು ವಿಭಾಗ ಆದುಂಡು. ಮೊಗೆರೇರು ಅಸ್ಪಶ್ಯತೆದ ಪೀಡಿಡ್ ನರಳೊಂದು ಪುನವು ಕುಲಶಾಸ್ತ್ರೀಯ ಅಧ್ಯಯನೊಡ್ಲ ಸಾಬೀತಾತುಂಡು. ಬೇಲೆಡು ಮುಯ್ಯೇರ್ ಬೋಂಟೆದಕುಲು ಆದು ಪುನ ಮೊಗೆರೇರು ಸಾಮಾಜಿಕವಾದ ಆರ್ಥಿಕವಾದ ಬೊಕ್ಕ ಶೈಕ್ಷಣಿಕವಾದ ಪಿರವರಿದರು. ಈ ಜಾತಿದ ಏರ್ಲ ಗಜೆಟೆಡ್ ಅಧಿಕಾರಿ ಡಾಕ್ಟರ್ ಪ್ರಾಧ್ಯಾಪಕರು ಜಿಲ್ಲಾ ನ್ಯಾಯಾಧೀಶರು ಶಾಸಕರು ಸಂಸದರು ಮಂತ್ರಿ ಮಂಡಳಿ ಗುರುಕಾರ್ಯರು ಪಾಲಿಕೆ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಹತ್ತಿಜರು. ಪರಿಶಿಷ್ಟ ನೂತ ಒಂಜಿ ಜಾತಿಲಿಡೆ ಬಾರಿ ತೀರ್ಥಮಟ್ಟಡು ಉಂಡು ಆರ್ಪಂಡೆರು. 2019 ಜನ ಲೆಕ್ಕದೆತ್ತಿನ ತಪ್ಪಿರ್ಕಾರ ರಾಜ್ಯದೋರ್ಮೆಡು ಮೊಗೆರೇರ್ನ ಸಂಖ್ಯೆ
82,87 ಅವು ಇತ್ತೆ 1 ಲಕ್ಷ ಕಡತದುಂಡು ಉಲ ಮೀಸಲಾತಿ ಬಗೆಟ್ ಮಾಧುಸ್ವಾಮಿ ದುಂಬಾಳ್ತಿದ ಸಮಿತಿ ಕಟ್ಟದಿನ ಕರಡು ಅಲೆಮಾರಿ ಸಮುದಾಯಲಿನ್ನು ಸೇರ್ದುಪ್ಪನ 4ನೇ ಗುಂಪುಡು ಮೊಗೆರೆರಿನ ತಪ್ಪಾದ ಸೇರ್ಸಾದಂಡು ಎಂಕಲು ಅಲೆಮಾರಿಲತ್ತು ಮೀಸಲಾತಿಡು 1% ಪಾಲನ್ ಮಾತ್ರ ಹೊಂದುದುಪ್ಪನ 4ನೇ ಗುಂಪುಡು 89 ಜಾತಿಲುಲ್ಲ 1 ಲಕ್ಷೋಡ್ಲ ಹೆಚ್ಚ ಜನ ಉಪ್ಪುನ ಮೊಗೆರೆರೆಗ್ ಒಂದೆಡ್ದು ಅನ್ಯಾಯ ಆಪುಂಡು ಅಂಚಾದ 5.5 ತಾತ ಮೀಸಲಾತಿ ಸೌಕರ್ಯ ಉಪ್ಪುನ 2ನೇ ಗುಂಪುಗೂ ಮೊಗೆರೆರೆನು ಸೇರ್ಸಾವುಡು ಪರಿಶಿಷ್ಟ ಜಾತಿಲೆಗ್ ಉಳ ಮೀಸಲಾತಿ ಒದಗಾಯರೆ ಸರ್ಕಾರ ಕಟ್ಟದಿನ ದುಂಬುದ ನ್ಯಾಯಾಧೀಶರು ಎಚ್.ಎನ್. ನಾಗಮೋಹನ್ ದಾಸ್ ಆಯ್ಗೊಗ್ಲ ಈ ಬಗೆಟ್ ಭಿನ್ನಾಯ್ತೊಂದು ಓಲೆ ಕೊರ್ತಾಂದು ನಂದರಾಜ ಸಂಕೇಶ ಪಂಡಿರು. ಇಲ್ಲಿ ಏನಾಗಿದೆ ಅಂದರೆ ಕರ್ನಾಟಕ ಸರ್ಕಾರದ ಏಕಸದಸ್ಯ ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ ಎಂಬುದರಲ್ಲಿ ನಾವು ಮೊನ್ನೆ 27ನೇ ತಾರೀಕಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ 101 ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಅದನ್ನು 4 ಗುಂಪು ಮಾಡಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಮೊದಲನೇದಲ್ಲಿ 6% ಡಿವೈಡ್ ಮಾಡಿದ್ದಾರೆ, ಅದರಲ್ಲಿ 4 ಜಾತಿ. ಆಮೇಲೆ 5.5% ಅದರಲ್ಲಿ 4 ಜಾತಿ, ಮತ್ತೆ 4.5% ಆಮೇಲೆ ಅದಕ್ಕೆ 4 ಜಾತಿ. ಬಾಕಿ 89 ಜಾತಿಯವರಿಗೆ 1% ಮೀಸಲಾತಿಯನ್ನು ಸರ್ಕಾರದ ಆಯೋಗದಲ್ಲಿ ನಮೂದಿಸಲಾಗಿದೆ. ಇದನ್ನು ಆಕ್ಷೇಪಣೆ ಸಲ್ಲಿಸಲು ಮೊನ್ನೆ 31ಕ್ಕೆ ನಮಗೆ ಗಡುವು ನೀಡಿದ್ರು, ನಾವು ಕೊಟ್ಟಿದ್ದೇವೆ. ಕುಡ್ಲದ ಕಾರ್ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ವರ್ಷದ ಜಾತ್ರೆ ಬುಧವಾರ ಓಕುಳಿದ ಒಟ್ಟುಗು ಆಕೇರಿಯಾಡ್ ಅಂಗಾರೆ ರಾತ್ರಿ ಕಾಶಿಮಠ ಸಂಸ್ಥಾನದ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ರೀತಿದ್ದು ವೀರ ವೆಂಕಟೇಶ ಬೊಕ್ಕ ಶ್ರೀನಿವಾಸ ದೇವರನ ಬ್ರಹ್ಮತೇರು ನಡೆತಂಡು. ಕುಡ್ಲದ ಕಾರ್ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಕ್ರೋಧಿ ನಾಮ ಸಂವತ್ಸರದ ವರ್ಷದ ತೀರ್ಥ ಉಚ್ಚೆಯ ಜನವರಿ 31 ಫೆಬ್ರವರಿ 5 ಮುಟ್ಟ ನಡತೊಂದಿತ್ತದ ಅಂಗಾರೆ ಬ್ರಹ್ಮತೀರ್ಥ ಉಚ್ಚೆಗೂ ಅಟ್ಟಣೆ ಮಲ್ತದಿತ್ತೇರು. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀ ಕಾಶಿಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ರೀತದ ಅರೆನ ಮಾರ್ಗದರ್ಶನಡು ಆಡಳಿತ ಮಂಡಳಿ ದಕ್ಲಿನ ದುಂಬಾಳ್ತೇಡು ನಡತೊಂದಿಪ್ಪುನ ಉಚ್ಚೆಯಡು ಶ್ರೀ ವೀರ ವೆಂಕಟೇಶ ದೇವರಿಗೆ ಕಾಂಡೆ ಕನಕಾಭಿಷೇಕ, ಗಂಗಾಭಿಷೇಕ, ಮಹಾಭಿಷೇಕ, ಶತಕಲಶಾಭಿಷೇಕ ನಡಪಾದ ಮಧ್ಯಾಹ್ನ ಯಜ್ಞ ಶುರುವಾದ ಬಯ್ಯಗ ಯಜ್ಞದ ಪೂರ್ಣಾಹುತಿ ಮಲ್ತೇರು. ಊರು ಪರ ಊರ ಜಿಎಸ್ಪಿ ಸಮಾಜದ ಬೊಕ್ಕ ಭಕ್ತರು ಉಚ್ಚೇಡು ಪಾಲ್ದಿತ್ತೊಂಡೇರು. ಶ್ರೀ ವೀರ ವೆಂಕಟೇಶ ಬೊಕ್ಕ ಶ್ರೀನಿವಾಸ ದೇವರಿನ ಪುರ್ಪ ಸಿಂಗಾರದ ಬಂಗಾರದ ಪಲ್ಲೆಂಕಿಡ ದೇವಸ್ಥಾನದ್ದು ತೇರ್ದ ಅಡೆ ಕನತದ ತೇರುಗ ಸುತ್ತು ಬತ್ತದ ವಾದ್ಯ ಮೇಳ ಸ್ವರದ ನಿಪುಡು ಉಚ್ಚಯ ನಡತಿ ನಡೆದ ಬೊಕ್ಕ ದೇವರ ತೇರು ಏರಿಯರು. ಕಾಶಿಮಠ ಸಂಸ್ಥಾನದ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ತೇರಡು ದೇವರಿಗೆ ಪೂಜೆ ಮಲ್ತೇರು. ಊರು ಪರ ಊರ ಜಿಎಸ್ಪಿ ಸಮಾಜದ ಭಕ್ತರು ಸೇರಿದ ರಾತ್ರಿ ಬ್ರಹ್ಮ ತೇರೊಯ್ತೇರು. ದೇವಸ್ಥಾನದ ರಥ ಬೀದಿ ಉದ್ದೋಗ್ಲ ತೇರು ಸಾಗದು ಬಿಡಿ ಮರೆತು ಪ್ರದರ್ಶನ ಆದ ತೇರು ದೇವಸ್ಥಾನಕ್ಕೂ ಪಿಚಿರುಂಡು. ಕಾರ್ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಟ್ರಸ್ಟ್ ಲಾಯ್ನ ಅಡಿಗೆ ಬಾಲಕೃಷ್ಣ ಶೆಣೈ, ಸಾವುಕಾರಿ ಎಂ ಕಿರಣ್ ಪೈ, ಎಂ ಸತೀಶ್ ಪ್ರಭು, ಕೆ ಗಣೇಶ್ ಕಾಮತ್, ಎಂ ಜಗನ್ನಾಥ ಕಾಮತ್ ಬೊಕ್ಕ ಮ್ಯಾನೇಜರ್ ಬಿ ವಿಠಲ್ ದಾಸ್ ಬಾಳಿಗ ಈ ಪೊರ್ತುಳಿತ್ತೇರು.
ಕಾರ್ಲ ತಾಲೂಕುದ ಪಳ್ಳಿ ಗರುಡಿದ ವರ್ಷದ ನೇಮ ಜನವರಿ 31 ಫೆಬ್ರವರಿ 4 ಅಟ್ಟಣಿ ಮಲ್ತದಿತ್ತದು. ಸೋಮವಾರ ರಾತ್ರಿ ಬೇರ್ಮೆರೆ ಬೈದರ್ಲಿನ ನೇಮ ಗರ್ದಡೆ ನಡೆತದು. ತುಳುನಾಡು ಸತ್ಯಾಧಿಗಿರು ಬೀರೆರಾದು ನ್ಯಾಯ ಧರ್ಮೋಡು ನಡೆತದು. ಅಧರ್ಮನು ತರ್ತದು ಜನಕ್ಲೆಗ್ ಶಾಂತಿ ಸಮಾಧಾನಡು ಬದುಕು ಸಾಗಾಯ್ರೆ ಇಡಮಲ್ತ ಕೊರ್ನ ಕೋಟಿ ಚೆನ್ನೈರು ಕಾಯ ಬುಡ್ದು ಮಾಯಿಗ ಸಂಜೆ ನಡೆದು ಬೊಕ್ಕ ಅಂಗ ಸಾಧನೆದ ಗರುಡಿಲಿಡು ಬೆರ್ಮೇರ್ನ ಒಟ್ಟುಗು ನೀಲೆ ಉರ್ದು ಬೆರ್ಮೇರು ಬೈದ್ಯರಂದು ಪನ್ಪ ಒಂದು ತುಳುನಾಡು ಡೋರ್ಮಿಲ ನೇಮ ಕೈಕೊನೊಂದುಲ್ಲೆರು. ಅಚ್ಪತ್ತ ಆಜಿ ಮೂಲ ಗರುಡಿ 33 ತಾವು ಸೇರ್ದು ಅಂಗ ಸಾಧನೆದ ಗರುಡಿ ಆರಾಧನಾ ಶಕ್ತಿ ಕೇಂದ್ರಳಾದು ತುಳುನಾಡು ಡೋರ್ಮೆಡು 200 ಅಚ್ಪೊರ್ಲ ಹೆಚ್ಚ ಗರುಡಿಲೆಡು ಬೆರ್ಮೆರು ಬೈದರ್ಲೇನು ನಮ್ಮೊಂದು ಬೈದೆರು ತುಳುನಾಡು ಜನ ಮಾನಿಲು. ಒಡಿಪು ಜಿಲ್ಲೆದ ಕಾರ್ಲ ತಾಲೂಕುದ ಪಳ್ಳಿ ಗರುಡಿಡು ವರ್ಷದ ನೇಮ ಜನವರಿ 31 ಫೆಬ್ರವರಿ 4 ನಡೆತುಂಡು. ಸೋಮವಾರ ರಾತ್ರಿ ಒಲಿಮದೆಡ್ದು ಮೂವೇರು ಬೈದೆರ್ಲು ಹೊಸಾಯಾದ ಗರುಡಿ ಜತ್ತದ ಬೆರ್ಮೇರು ಬೈದೆರ್ಲಿನ ನೇಮ ನಡೆತುಂಡು. ಸೂರ್ಯ ಪಥದ ನೇಮ ಬೈದೆರ್ಲಿನ ದರ್ಶನ ಅಂಗಾರೆ ಪುಲ್ಯಕಾಂಡೆ ಸೂರ್ಯ ಪಾಡೊಂದು ಆಕೇರಿಗೆ ಭಕ್ತರಿಗೆ ಬೂಲ್ಯ ಪುರುಸಾದ ಕೊರಿಯರು. ಊರು ಪರ ಊರ ಭಕ್ತರು ಪಲ್ಲಿ ಗರುಡಿದ ಆಡಳಿತದಕ್ಕೂ ನೇಮ ತೂದು ಬೆರ್ಮೆರೆ ಬೈದೆರ್ಲಿನ ಇಂಬು ನಟ್ಟೊಂದು ಬೂಲ್ಯ ಪುರುಸಾದ ದಿತ್ತೊಂಡೆರು. ಮಾಯಿಂದಾಳ್ ನೇಮದ ಒಟ್ಟುಗು ವರ್ಷದ ಪಳ್ಳಿ ಜಾತ್ರೆ ಆಕೇರಿ ಆಂಡು. ಕುಡ್ಲದ ಸಂಗೀತ ಭಾರತಿ ಪ್ರತಿಷ್ಠಾನದ ನಿಲ್ಲಿಟ್ಟು ಫೆಬ್ರವರಿ 8 ಓರ್ಬೇಕು ಡಾಕ್ಟರ್ ಪಿ ದಯಾನಂದಪ್ಪ ಯುವ ಮಹೋತ್ಸವ 2025 ಕುಡ್ಲದ ಡಾನ್ ಬಾಸ್ಕೋ ಹಾಲ್ ದಿವೊಂದು ಪ್ರತಿಷ್ಠಾನದ ಪ್ರಧಾನ ಕಾರ್ಯಂತರು ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಪಂತೆರು. ಕುಡ್ಲದ ಸಂಗೀತ ಭಾರತಿ ಪ್ರತಿಷ್ಠಾನದ ಪ್ರಧಾನ ಕಾರ್ಯಂತರು ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಕುಡ್ಲಡ್ ಸುದ್ದಿಕೊಟ್ಟಡು ಪಾತಿರ್ದು ಪ್ರತಿಷ್ಠಾನದ ನಿಲ್ಲಿಟ್ಟು ಫೆಬ್ರವರಿ 8 ಓರ್ಬೇಕು ಡಾಕ್ಟರ್ ಪಿ ದಯಾನಂದಪ್ಪ ಯುವ ಮಹೋತ್ಸವ 2025 ಡಾನ್ ಬಾಸ್ಕೋ ಹಾಲ್ ಒಂದು 2 ದಿನದ ಯುವ ಮಹೋತ್ಸವಡು ರಾಷ್ಟ್ರಮಟ್ಟದ ಸಂಗೀತ ಪಂತ ಬೊಕ್ಕ ಗಿಂದಿನಕ್ಲೆ ಪುರಸ್ಕಾರ ಕೊರ್ಪುಂಡು. ಬೆಂಗಳೂರದ ಸೆಂಚುರಿ ಗ್ರೂಪ್ಸ್ ನಿರ್ದೇಶಕರು ಡಾಕ್ಟರ್ ಪಿ ದಯಾನಂದಪ್ಪ ಈ ಉತ್ಸವದ ಮುಖ್ಯ ಪ್ರಾಯೋಜಕರಾದುಲ್ಲೆರೆಂದು ಪಂಡಿರು. ಈ ಸಂಗೀತ ಪಂತಗು ಪುದರ್ಕೊರ್ನ ಪಂತಡು ಪಾಲ್ದಿತ್ತುನ್ನಕ್ಲಿನ ಆನ್ಲೈನ್ ಆಜೆತದ ಅಕೇರಿದ ಸುತ್ತದ ಪಂತಗು 24 ಜನನು ಈ ತುರ್ತುಗೆ ಆಜೆತದಂಡು. ಈ 24 ಜನ ಫೆಬ್ರವರಿ 8 ಒನ್ಬೇಕು ನಡಪನ ಪಂತೋಡು ಪಾಲ್ದಿತ್ತುನ್ವೆರಿಂದ ಆರ್ಪಂಡೆರು. ಅಖಿಲ ಭಾರತ ಮಟ್ಟಡು 18-30 ವರ್ಷದುಲೈದ ಜವಣ ಜವಂದಿ ಸಂಗೀತಗಾರರಿಗೆ ಅಕುಲು ದುಂಬುದೀಪನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ 15 ನಿಮಿಷದ ವಿಡಿಯೋ ರೆಕಾರ್ಡಿಂಗ್ ಕಡಪುಡರೆ ಕೇಂದಿತ್ತ.
ಅಂಚ ದೇಶದವ್ರು ಮೆರೆದು 110 ಜನ ಪಾಲ್ದೆತ್ತೊಂದೆರು. ತೀರ್ಪುಗಾರರು 24 ಜನನು ಅಖೀರಿದ ಸುತ್ತುಗೂ ಪಂತುಗೂ ಅಜತ್ತಿದೆರು. ಐಟ್ 12 ವೋಕಲಿಸ್ಟ್ ಬೊಕ್ಕ 12 ಜನ ಇನ್ಸ್ಟ್ರೂಮೆಂಟಲಿಸ್ಟ್ ಆದುಲ್ಲಿருந்து ಉಷಾ ಪ್ರಭಾ ನಾಯಕ್ ಪಂಡಿರು. 110 ಪಾರ್ಟಿಸಿಪೆಂಟ್ಸ್, ಇಟ್ಸ್ ಅ ಬಿಗ್ ಥಿಂಗ್. 110 ಜನ ಈ ರೀತಿ ನಮಗೆ ಅವರ ಮ್ಯೂಸಿಕ್ಕನ್ನು ಯೂಟ್ಯೂಬ್ ಮುಖಾಂತರ ಕಳಿಸಿದರು. ಸೊ ಅದರಲ್ಲಿ ನಾವು ಜೂರೀಸ್ ಕೂತ್ಕೊಂಡು 12 ವೋಕಲಿಸ್ಟ್ ಮತ್ತು 12 ಇನ್ಸ್ಟ್ರೂಮೆಂಟಲಿಸ್ಟನ್ನು ಫೈನಲಿಸ್ಟ್ ಆಗಿ ನಾವು ತಗೊಂಡಿದ್ದೇವೆ. ಸೊ ಇಡೀ 110 ಜನ ಕೂಡ ಫ್ರಮ್ ಆಲ್ ಓವರ್ ಇಂಡಿಯಾ, ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿದ್ದರು. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ ಇದೆ. 8ಗೆ ಬೆಳಿಗ್ಗೆ 8 ಗಂಟೆಗೆ 8ವರೆಗೆ ನಮ್ಮದು ಕಾಂಪಿಟೀಷನ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ ಕಂಟಿನ್ಯೂಯಸ್ ಆಗಿ, ಯಾಕೆಂದರೆ 24 ಕ್ಯಾಂಡಿಡೇಟ್ ಇದ್ದಾರೆ. ಸೊ ಕಾಂಪಿಟೀಷನ್ 12 ಜನ ವೋಕಲಿಸ್ಟ್, 12 ಜನ ಇವರು ಇನ್ಸ್ಟ್ರೂಮೆಂಟಲಿಸ್ಟ್ ಹೇಳುವಾಗ 20 ನಿಮಿಷ ಅಂತೇಳಿ ತಗೊಂಡ್ರು. ರಾತ್ರಿ 7:30ಯಿಂದ 8 ಗಂಟೆ ಗ್ಯಾರಂಟಿ ಆಗುತ್ತೆ. ಪ್ರತಿಷ್ಠಾನದ ಒತ್ತುಗೂರು ಕಾರ್ಯರು ನರೇಂದ್ರ ಎಲ್ ನಾಯಕ್ ಪಾತಿರ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನು ಜವಣ ಜವಂದಿಲಿಡ ಜನಮೆಚ್ಚೆಗೆ ಮಲ್ಪನ ಉದ್ದೇಶಗಳು 10 ವರ್ಷದಂಬು ಪ್ರತಿಷ್ಠಾನ ಶುರು ಮಲ್ದಿತ್ತ. ಈ ಪ್ರತಿಷ್ಠಾನದ ಪ್ರಯತ್ನದ ಫಲವಾದ ಪಾಕ ಜನ ಯುವ ಕಲಾವಿದರು ದುಂಬು ಬತ್ತದ ಶಾಸ್ತ್ರೀಯ ಸಂಗೀತಡು ಹುಷಾರಾತಿರನ್ನು ಪಂಡೆರು. ಇದೇ ಬರುವ ಫೆಬ್ರವರಿ 8 ಮತ್ತು 9 ಸ್ಯಾಟರ್ಡೆ ಆ್ಯಂಡ್ ಸಂಡೇ ವಿ ಆರ್ ಆರ್ಗನೈಸಿಂಗ್ ಎ ನ್ಯಾಷನಲ್ ಲೆವೆಲ್ ಯೂತ್ ಫೆಸ್ಟಿವಲ್ ದಟ್ ಇಸ್ ಕಾಲ್ಡ್ ಸಂಗೀತ್ ಭಾರತಿ ಯುವ ಮಹೋತ್ಸವ್. ಇದೊಂದು ಯುವ ಜನರಿಗೆ ಒಂದು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ದೇಶಾದ್ಯಂತ ಯಾರೆಲ್ಲ ಪಾರ್ಟಿಸಿಪೇಟ್ಸ್ ಇದ್ದಾರೆ ಅವರಿಗೆ ಇನ್ಕ್ಲೂಡ್ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ, 2 ದಿವಸಗಳ ಕಾರ್ಯಕ್ರಮ. ಪ್ರತಿಷ್ಠಾನದ ಟ್ರಸ್ಟ್ ಲಾಯ್ನ ಮುರಳೀಧರ್ ಶೆಣೈ, ಡಾಕ್ಟರ್ ರಮೇಶ್ ಕೆಜಿ, ಪಣವದ ಗುರ್ಕಾರ್ಯರು ಕರುಣಾಕರ್ ಬಳ್ಕೂರು ಸುದ್ದಿ ಕೊಟ್ಟುಡಿದ್ದರು. ಕುಡ್ಲ ತಾಲೂಕು ಮಣ್ಣಿಲು ತೆಂಕುಳಿಪಾಡಿ ಗ್ರಾಮದ ಕಾಜಿಲಾ ಕೋರ್ದಬ್ಬು ದೈವಸ್ಥಾನಡು ಮಾರ್ಚ್ 1 ರಡ್ಡೆಕ್ ಕೋರ್ದಬ್ಬು ತನ್ನಿ ಮಾಣಿಗ ರಾಹುಗುಳಿಗ ಪಂಜುರ್ಲಿ ದೈವಲಿನ ವರ್ಷಾದಿ ಕೋಲ ನೇಮ ಅಟ್ಟಣೆ ಮಾತುದೇರು. ಕುಡ್ಲ ತಾಲೂಕು ಮಣಿಲು ತೆಂಕುಳಿಪಾಡಿ ಗ್ರಾಮದ ಕಾಜಿಲಾ ಕೋರ್ದಬ್ಬು ದೈವಸ್ಥಾನಡು ಮಾರ್ಚ್ 1 ರಡ್ಡೆಕ್ ಕೋರ್ದಬ್ಬು ತನ್ನಿ ಮಾಣಿಗ ರಾಹುಗುಳಿಗ ಪಂಜುರ್ಲಿ ದೈವಲಿನ ವರ್ಷಾದಿ ಕೋಲ ನೇಮ ಅಟ್ಟಣೆ ನಡಪೆರುಂಡು. ಮಾರ್ಚ್ 1 ಕಾಂಡೆ ಎನ್ಮರೇಕ್ ದೈವಲಿನ ಭಂಡಾರ ಏರುಂಡು. ಆನೆ ರಾತ್ರಿ 10 ಕೋರ್ದಬ್ಬು ದೈವದ ನೇಮ 5 ತನ್ನಿ ಮಾಣಿಗ ನೇಮ ನಡಪುಂಡು. ಮಾರ್ಚ್ 2 ಮಧ್ಯಾಹ್ನ 2 ರಾಹು ದೈವದ ನೇಮ, ರಾತ್ರಿ 1 ಗುಳಿಗ ಪಂಜುರ್ಲಿ ದೈವಲಿನ ನೇಮ, 11 ಮಾಯಿಲಾ ದೈವಲಿನ ನೇಮ, 5 ಮಾರಿ ಪೂಜೆ ನಡಪುಣಂದು ಮಣಿಲ್ ಕಾಜಿಲಾ ಕೋರ್ದಬ್ಬು ದೈವಸ್ಥಾನ ಸೇವಾ ಸಮಿತಿ ತೆರಿಪಾದುಂಡು. ಕುಡ್ಲದ ಬೋಳೂರು ಜಾರಂದಾಯ ದೈವಸ್ಥಾನದ ಬಂಡಿ ನೇಮ ವರ್ಷದ ನೇಮ 5 ದಿನ ನಡೆತದ ಅಂಗಾರೆ ಕಾಂಡೆ ಕೊಡಿ ಜಾಯರು. 4ನೇ ದಿನ ಕಾಂತೇರಿ ಜುಮಾದಿ ಬಂಟ ದೈವಲಿನ ನೇಮ ಬೊಕ್ಕ 5ನೇ ದಿನ ಪುಲ್ಯ ಕಾಂಡೆ ಅಣ್ಣಪ್ಪ ಪಂಜುರ್ಲಿ ದೈವದ ನೇಮ ನಡೆತಂಡು. ಕುಡ್ಲಾ ಬೋಳೂರದ ಜಾರಂದಾಯ ದೈವಸ್ಥಾನಡು ಜಾರಂದಾಯ ಬಂಟ ಪ್ರಧಾನ ದೈವಲಿನ ಒಟ್ಟುಗು ದೇವವುಳ್ಳಾಯ, ಮೈಸಂದಾಯ, ನಂದಿಗೋಣ, ಕುಂಬ್ಳೆ ಸೀಮೆ ಜುಮಾದಿ ಬೊಕ್ಕ ಬಂಟ, ಸಾರ ಜುಮಾದಿ ಬೊಕ್ಕ ಬಂಟ, ಕಾಂತೇರಿ ಜುಮಾದಿ ಬೊಕ್ಕ ಬಂಟ, ಅಣ್ಣಪ್ಪ ಪಂಜುರ್ಲಿ ಇಂಚ ಬೇತೆ ದೈವಲಿನ ನಂಬೊಂದಿತ್ತದು. ಕರಿನ ಶುಕ್ರವಾರದು ಅಂಗಾರೆ ಮುಟ್ಟ ಮಾತಾ ದೈವಲೆಗ್ಲ ವರ್ಷದ ನೇಮ ಕೊರಿಯರು. ಬೋಳೂರು ಬಂಡಿ ವರ್ಷದ ನೇಮಡು 4ನೇ ದಿನ ಪೊರ್ತು ಕಂತಿ ನಡೆದು ಬೊಕ್ಕ ದುಂಬತ್ತ ಸಾರ ಜುಮಾದಿ ಬೊಕ್ಕ ಬಂಟ ದೈವಲಿನ ಗಗ್ಗರದೆಚ್ಚಿ ರಾತ್ರಿ ದೈವಲಿನ ದರ್ಶನ ಪಲ್ಲೆಂಕಿ ಬಲಿ ಮುಗಯ್ಯರ್ದು ಬದಿಕರ ಬಲಿ ಇಂಚ ನೇಮ ನಡೆತುಂಡು. ಸಾರ ಜುಮಾದಿ ಹಿಡಿದು ಬೊಕ್ಕ ಕಾಂತೇರಿ ಜುಮಾದಿ ಬೊಕ್ಕ ಬಂಟ ದೈವಲಿನ ಗಗ್ಗರದೆಚ್ಚಿ ಬೀರುಪಗರಿ ಸೇವಿದ ಒಟ್ಟುಗೂ ನೇಮ ನಡೆತುಂಡು. ಆಕೇರಿಗೂ ನಡು ರಾತ್ರಿ ಅಣ್ಣಪ್ಪ ಪಂಜುರ್ಲಿ ನೇಮಗೂ ಕಟ್ಟರೆ ಎಣ್ಣೆ ಬೂಲ್ಯ ಕೊರಿಯರು. ಅಂಗಾರೆ ಪುಲ್ಯ ಕಾಂಡೆ ಅಣ್ಣಪ್ಪ ಪಂಜುರ್ಲಿ ನೇಮ ನಡೆತುಂಡು. ಊರು ಪರವರ ಭಕ್ತರು, ದೈವಸ್ಥಾನ ಸಮಿತಿದಕ್ಕಳು, ದೈವಲಿನ ಕುಟುಂಬದಕ್ಕಳು ನೇಮ ತುದು ಬೂಲ್ಯದೆ ತೊಂಡೆರು. ಅಣ್ಣಪ್ಪ ಪಂಜುರ್ಲಿ ದೈವದ ನೇಮ ವರ್ಷಲ ಬೋಡೂರು ಸೋಯೂರು ಯಾನೆ ಗೋವಿಂದ ಶೇಟ್ ಎತ್ತದ ನಾಗವೇಕರ್ ಕುಟುಂಬದ ಇಡೀ ಸಹಕಾರ ನಡತೊಂದಿತ್ತದು. ಈ ನೇಮುಡು ಅಣ್ಣಪ್ಪ ಪಂಜುರ್ಲಿನ ಬಾರ್ನೆ ಇಸೇಸ ಆದುಂಡು. ನೆಲಟು ಕುಲುದಿನ ದೈವದ ಎದುರುಡು ಮಾಮಲ್ಲ ರಾಶಿ ಬಾರ್ನೆ ಬಳಸುವೆರು. ಸಾಮಾನ್ಯವಾದ ಪೊರಿ ಬೆಲ್ಲ ಪರಂದ ನೆಯ್ ಒಂದು ಬಾರ್ನಿಡ ಮುಖ್ಯವಾದ ಪುಂಡು. ಅಂಡ ಮಲ್ಲಪೊರಿ ಬೆಲ್ಲ ನೆಯ್ ಪರಂದದ ಒಟ್ಟುಗೂ ಅಣ್ಣಪ್ಪ ಪಂಜುರ್ಲಿ ದೈವಗೂ ಚೀಪದ ಮಾತ ಮೇನ್ಯ ದೊರೆತದು ಬಾರಣೆ ಆಪುಂಡು.
ಊರ್ದ ಕುಲಸತ ಅಕ್ಲಕ್ಲೆನ ಭಕ್ತಿ ಪ್ರಕಾರ ಮೇನ್ಯ ಅರ್ಪಣೆ ಮಲ್ಪುವೆರು. ಸುರೂಕು ದೈವ ಬಾರಣೆದ ಸುತ್ತ ಜೋಕ್ಲಿನ ಕುಲ್ಲಾದ ಇರೆ ಪಾಡ್ಪಾದ ಬಾರ್ ನಡೆದು ಅಕ್ಲಿಗೆ ತಿನ್ನೆರೆ ಕೊರ್ದು ತಾನು ಬಾರನೆ ಕೈಕೊನ್ನ ಸಂಪ್ರದಾಯ ಉಂಡು. ಬೋಳೂರು ಜಾರಂದಾಯ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶ್ರೀಧರ್ ಕುಮಾರ್, ಗುರುಕಾರ್ಯರು ಬಲರಾಜ್ ಸಿ ಕೋಟ್ಯಾನ್, ಒತ್ತು ಗುರುಕಾರ್ಯರು ಚಂದ್ರಕಾಂತ್ ಕುಮಾರ್, ಕಾರಿಂತಿರು ರಾಮ ಬಿ, ಪಣೋದ ಗುರುಕಾರ್ಯರು ದೇವದಾಸ್ ಕೋಟ್ಯಾನ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಬಂಡಾರ ಇಲ್ಲದ ಧೀರಜ್ ಪೂಜಾರಿ, ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಗುರುಕಾರ್ಯ ಎಚ್.ಎಸ್. ರಾಘವೇಂದ್ರ, ಕಾರಿಂತಿರು ವಿಶ್ವಕುಮಾರ್, ಪಣವದ ಗುರುಕಾರ್ಯ ಅಕ್ಷಯ್ ಕುಮಾರ್ ಬೊಕ್ಕ ಪದಾಧಿಕಾರಿಗಳು ಮಾತ ಸದಸ್ಯರು ಈ ಪೊರ್ತುಡಿತ್ತೇರು. ಕಾಂಡೆ ದೈವಲಿನ ದರ್ಶನ ಬೋಲ್ಗೊಡೆ ಪಲ್ಲೆಂಕಿ ಬಲಿಯಾದ ವರ್ಷದ ಜಾತ್ರೆ ಕೊಡಿ ಜಾಹೀರು. ನಮ್ಮ ಅಮ್ಮನ புதர்னு பரண்டா அம்ம நம்ம புதர்னு அரண உலகி ಶಾಶ್ವತವಾದ ದೀವನ್ ಮಿರಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು ಕಾಪು ಹೊಸ ಮಾರಿಗುಡಿಟ ಅಂಗರೆ ನಡತಿನ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪೀರ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕೊಡು ಬೊಕ್ಕ ಸಾನ್ನಿಧ್ಯ ಅಭಿವೃದ್ಧಿ ಲೋಕ ಕಲ್ಯಾಣಗಾದ ನಡಪಾಯಿನ ನವದುರ್ಗಾ ಲೇಖನ ಯಜ್ಞ ಬೊಕ್ಕ ನವಚಂಡಿ ಯಾಗದ ಧಾರ್ಮಿಕ ಸಭೆ ಅಟ್ಟಣೆ ಮಲ್ತದಿತ್ತೇರು. ನವದುರ್ಗಾ ಲೇಖನ ಯಜ್ಞ ಸಮಿತಿದ ಗುರುಕಾರ್ಯರು ಒಡಿಪದ ದುಂಬದ ಶಾಸಕ ಕೆ ರಘುಪತಿ ಭಟ್ ಎತ್ಕೊಂಡಿರು. ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ ಸುರುತ ಪಾತೆರ ಪಂಡಿರು. ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಗುರುಕಾರ್ಮಿಡು ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಇಂಚ ಬಿನ್ನಿರ್ ಇದ್ದದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತಿರು. ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ನವದುರ್ಗಾ ಲೇಖನ ಯಜ್ಞ ಬೊಕ್ಕ ನವಚಂಡಿ ಯಾಗುಡು ಪಾಲ್ದೆ ತುಂದು ನಮ್ಮ ಮಾತ ಅಮ್ಮನ ಮನಸ್ಸುಡು ಶಾಶ್ವತ ಜಾಗೆ ಸಂಪೊಲಿತದ. ನಮ್ಮ ಅಮ್ಮನ ಪುದರನು ಬರೆಂಡ ಅಮ್ಮ ನಮ್ಮ ಪುದರನು ಅರನ ಉಲಾಯಿ ಶಾಶ್ವತವಾದ ದೀವನ್ ಮೇರಿಂದ ಪಂಡೆರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತೆರ್ದು ಕಾಪು ಮಾರಿಗುಡಿತ ಶಕ್ತಿ ಇಡೀ ಲೋಕಗೂ ಪದರ್ದಂಡು ಬ್ರಹ್ಮಕಲಶಗೂ ಇತ್ತನೆ ಸಜ್ಜಿ ಆವಡು ಅಮ್ಮನ ಕೆಲಸಗೂ ಜೋಕುಲು ಮಾತ ಉಂಜಾಕ ಅಂದು ಪಂಡೆರು. ಬೆಂಗಳೂರದ ಎಂಆರ್ಜಿ ಗ್ರೂಪ್ದ ಮುಖ್ಯ ಆಡಳಿತ ನಿರ್ದೇಶಕರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬ್ರಹ್ಮಕಲಶದ ಲೆಪ್ಪೋಳೆ ಬಿಡುಗಡೆ ಮಲ್ತಿರು. ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ದುಮ್ಮದ ಶಾಸಕರು ಲಾಲಾಜಿ ಆರ್ ಮೆಂಡನ್, ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್, ಬೊಳ್ಳಿ ತೀರ್ದ ದಾನಿ ತೋನ್ಸೆ ಆನಂದ ಎಂ ಶೆಟ್ಟಿ ಬೊಂಬೈ, ದಾನಿ ಲಾಯನ ಪ್ರಭಾಕರ್ ಶೆಟ್ಟಿ ಮಂಡಗದ್ದೆ, ಕೆಎಂ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ
ರತ್ನಾಕರ್ ಶೆಟ್ಟಿ, ಆರ್ಥಿಕ ಸಮಿತಿ ಪ್ರಧಾನ ಸಂಚಾಲಕರು ಉದಯ್ ಸುಂದರ್ ಶೆಟ್ಟಿ, ಬೊಂಬೈ ಸಮಿತಿ ಒತ್ತು ಕಾರ್ಯರು ಕೃಷ್ಣ ವೈ ಶೆಟ್ಟಿ, ಪುಣೆ ಸಮಿತಿ ಗುರುಕಾರ್ಯರಿನ ಸಂತೋಷ್ ಶೆಟ್ಟಿ, ಅಂತಾರಾಷ್ಟ್ರೀಯ ಸಮಿತಿ ಗುರುಕಾರ್ಯರು ಮಲ್ಲಾರ್ ಶಶಿಧರ್ ಶೆಟ್ಟಿ ಮಸ್ಕತ್, ಮಲ್ಲಾರ್ ದಿವಾಕರ್ ಶೆಟ್ಟಿ ಮಸ್ಕತ್, ಸಮಿತಿಲಿನ ಪದಾಧಿಕಾರಿಗಳಾದ ಮನೋಹರ್ ಶೆಟ್ಟಿ, ಕಾಪು ದಿವಾಕರ್ ಶೆಟ್ಟಿ, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಮಾಧವ ಹರ್ಪಾಲನ್, ರಮೇಶ್ ಹೆಗ್ಡೆ ಕಲ್ಯ, ಪಣವದ ಗುರುಕಾರ್ಯರು ಬೊಕ್ಕ ಮುಖ್ಯ ಕಾರ್ಯತ್ವವನ್ನಾಧಿಕಾರಿ ಕೆ ರವಿಕಿರಣ್ ಈ ಪೊರ್ತೊಡಿದ್ದರು. ಪ್ರಧಾನ ಕಾರ್ಯದರ್ಶಿ ಯೋಗಿ ಶೆಟ್ಟಿ ಬಾಲಾಜಿ ಸುಲ್ಮಿಸಿಂದಾಯರು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ತಿರು. ಮಹಾತಾಯಿಯ ಕ್ಷೇತ್ರದಲ್ಲಿ ದೊಡ್ಡ ನವದುರ್ಗಾ ಲೇಖನ ಯಜ್ಞ ನಡೀತಾ ಇದೆ. ದೇವರನ್ನು ನಾವು ಹೀಗೆ ಆ ನವ ಮಂತ್ರಗಳಿಂದ ಲೇಖನವನ್ನು ಬರೆದು ದೇವರಿಗೆ ಸಮರ್ಪಣೆ ಮಾಡಿದೆವು ಅಂತಂದ್ರೆ ನಮಗೇನಾಗತ್ತೆ? ದೇವರು ನಮ್ಮ ಹೃದಯದಲ್ಲಿ ತನ್ನ ಹಸ್ತಾಕ್ಷರವನ್ನು ಬರೀತಾನೆ. ನಮ್ಮ ಮನಸ್ಸಿನಲ್ಲಿ ಅಂತಹದ್ದು ಬೇಕು ಇಂತಹದ್ದು ಬೇಕು ಅಂತ ಒಳ್ಳೆಯ ಕಾಮನೆಗಳು ಏನೇನೇನು ಇದೆಯೋ ದೇವರ ಎದುರು ಪ್ರಾರ್ಥನೆ ಮಾಡಿದರೆ ನಾವು ಸಮರ್ಪಿಸಿರುವ ನವದುರ್ಗ ಲೇಖನ ಯಜ್ಞದಿಂದ ನಮ್ಮ ಮನಸ್ಸಿನೊಳಗೆ ಏನು ಕಾಮನೆಗಳಿದ್ದಾವೆ ತಥಾಸ್ತು ಅಂತ ಹೇಳಿಕೊಂಡದಕ್ಕೆ ಸಿಗ್ನೇಚರ್ ಹಾಕಿಕೊಟ್ಟು ಬಿಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನಾ ಭಕ್ತವರ್ಗ ಎಲ್ಲರೂ ಸೇರಿಕೊಂಡು ನವದುರ್ಗ ಲೇಖನ ಯಜ್ಞದ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತವರ್ಗ ಈ ದೊಡ್ಡ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲರ ಹೃದಯದಲ್ಲಿ ಏನು ಒಳ್ಳೆಯ ಕಾಮನೆಗಳಿದ್ದಾವೆ ಅವೆಲ್ಲವೂ ಕೂಡ ಪರಿಪೂರ್ಣವಾಗುವಂತೆ ಆಗಲಿ ಅಂತ ಹೇಳಿಕೊಂಡು ದೇವರು ಎಲ್ಲರ ಹೃದಯದಲ್ಲಿ ಸಹಿಯನ್ನು ಹಾಕಿ ಆ ಕಾಮನೆಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸ್ತಾ ಉರ್ವಸ್ಟೂರು ಶ್ರೀ ಮಹಾಗಣಪತಿ ದೇವಾಲಯದ ಜಾತ್ರಾ ಮಹೋತ್ಸವ ಫೆಬ್ರವರಿ 1 ತಾರೀಖಿಂದ 6 ತಾರೀಕು ಮುಟ್ಟ ಬಾರಿ ಗಾರ್ದಡು ನಡೆತಲು ಬ್ರಹ್ಮಶ್ರೀ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಲಿನ ಪೌರಾಹಿತ್ಯಡು ನಡೆತಿನ ಪುಣ್ಯ ಕಜ್ಜಡು ದೇವಾಲಯದ ಅಧ್ಯಕ್ಷರು ಸುರೇಂದ್ರರಾವ್ ವಂಚನೆ ಸಮಿತಿಯ ಸರ್ವ ಸದಸ್ಯರು ಅಂಚನೆ ಭಕ್ತರು ಪಾಲ್ಪಡೆಯರು. ದೇವಾಲಯಡು ನಡೆತಿನ ಜಾತ್ರಾ ಮಹೋತ್ಸವದ ಉಂಜಾತ ಪೊರ್ಲು ಇತ್ತೆ ನಿಕ್ಲೆ ಕಂಡದುಂಬುಗು.
ಇಡೆಗು ಇನಿತಾ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.